ಮುಚ್ಚಿರೆ ದ್ವಾರವು ಕಾಣುತ್ತಲ ಜಗವೆಚ್ಚಿದ ನೋಡಿ ಗವಾಕ್ಷದಳು ಬೆಚ್ಚುತ್ತ ನೋಡ ಗವಾಕ್ಷದಳು ಅಚ್ಚರಿ ತಳೆದ ಗಂಜಿವ ವಿಗ್ರಹ ಪುಣ್ಯದನು ಜೈ ರಾವಣ ಮುಚ್ಚಿರೆ ದ್ವಾರವು ಕಾಣುತ್ತಲ ಜಗವೆಚ್ಚಿದ ನೋಡಿ ಗವಾಕ್ಷದಳು. ಅಲ್ಲ ನಿನ್ನೆ ನಾನು ಪೂಜೆ ಮಾಡಿ ಬಾಗಿಲು ಹಾಕಿ ಬೀಗ ಹಾಕಿ ಹೋದವ. ಈಗ ಬೀಗ ಹಾಕಿ ಉಂಟು, ಬಾಗಿಲು ಹಾಕಿ ಉಂಟು, ಒಳಗಿಂದ ಡೈ 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 ಕೇಳ್ತಾ ಉಂಟು. ಪೂಜೆ ಮಾಡುವ ಸ್ವರ ಅಲ್ಲ ಇದು ಹೇಗದು? ಇಲ್ಲಿ ಅರ್ಚಕ ನಾನು, ಪೂಜೆ ಮಾಡ್ಬೇಕಾದವ ನಾನು. ನಾನಿಲ್ಲದೆ ಇಲ್ಲಿ ಪೂಜೆ ಆಗ್ತದೆ ಅಂತ ಹೇಳಿದ್ರೆ ಏನೋ ಇರಬೇಕು. ಕೇಳ್ತಾ ಉಂಟು, ಇಲ್ಲೇ ಸುಮ್ಮನೆ ಇದ್ರೆ ಆಗುದಿಲ್ಲ, ನೇರ ಅಲ್ಲಿಗೆ ಹೋಗ್ತೇನೆ. ಏನು ಶುಭ ಕೂಗುದು ಯಾಕೆ? ನಿಮ್ಮ ಹಲ್ಲು ಇಲ್ಲ, ಒಳ್ಳೆದಾಗಿ ಹೋಗಲಿ. ಏನು ಒಳ್ಳೆದಾಗಿ ಹೋಗ್ಲಿ, ಯಾಕೆ ಕೂಗುದು ಯಾಕೆ ಅಂತ? ನನ್ನ ಕಷ್ಟದ ಪರಿಸ್ಥಿತಿ ಹೇಳುವುದಕ್ಕೆ ಬಂದ. ಕಷ್ಟದ ಪರಿಸ್ಥಿತಿ ನಿಮಗೆ? ನಾನು ಯಾವಾಗಲೂ ದೇವಸ್ಥಾನದಲ್ಲಿ ಜವಾಬ್ದಾರಿ ನಿಮ್ಮಂತ ಹೇಳಿದೇವಲ್ಲ, 3 ಹೊತ್ತು ಪೂಜೆ ಮಾಡ್ಬೇಕು ಅಂತ. ಇವತ್ತು ಹೋಗ್ತೇನೆ. ನಾನು ನಿನ್ನೆ ಪೂಜೆ ಮಾಡಿ ಹೋಗಿದ್ದೆ. ಹೌದು, ಬಾಗಿಲು ಹಾಕಿ ಬೀಗ ಹಾಕಿದ್ರ? ಈಗ ಅಲ್ಲಿಗೆ ಹೋಗ್ತೇನೆ. ಬಾಗಿಲು ಹಾಕಿದಾಗೆ ಉಂಟು, ಬೀಗ ಹಾಕಿದಾಗೆ ಉಂಟು. ಒಳಗಿಂದ ಗಂಟಾಮಣಿ ಕೇಳ್ತಾ ಉಂಟು, ಆರೋಪ ಮಾಡುವ ಶಬ್ದ ಕೇಳ್ತಾ ಉಂಟು. ಹೌದಾ? ಶಂಕ ಉತ್ತಾ ಉಂಟು. ವಿಚಿತ್ರ. ಎಂತದು ಎಂತ ಗೊತ್ತಾಗುದಿಲ್ಲ. ಕೂಗಬೇಡ್ವಿ, ನೀವು ಹೋಗಿ, ನಾವೇನಂತ ನೋಡಿಕೊಳ್ತೇವೆ. ಹೋಗಿ ತಮ್ಮವ ಕಾಳಿಕಾಮಾತೆ ಗುಡಿಗೆ ಚಲೋ. ಮಹಾಕಾಳಿ, ಓ ದೇವಿ, ನಿನ್ನ ಭಕ್ತರು ನಾವು. ಯಾಕೆ ಅಮ್ಮ ಕೋಪಗೊಂಡಿದ್ದಿ ನೀನು? ಒಳಗಿನಿಂದಲೇ ಬಡಬಡ ಶಬ್ದ ಕೇಳ್ತಾ ಇದೆ, ಗಂಟಾಮಣಿ ನಿನಾದ ಎಲ್ಲವೂ ಕೇಳ್ತಾ ಇದೆ ಅಂತ ಆದ್ರೆ ನೀನು ರೌದ್ರಾವರೂಪ ತಾಳಿದ್ದಿ ಅಂತ ಅರ್ಥವಾಯಿತು. ನಿನ್ನ ಭಕ್ತರಾದಂತ ನಾವಾಡುವಂತಹ ಮಾತನ್ನು ಕೇಳಮ್ಮ. ನಿನಗೆ ನರಬಲಿಯನ್ನು ನಾಳೆ ಬೆಳಿಗ್ಗೆ ಕೊಡ್ತೇವೆ, ಒಪ್ಪಿಸಿಕೊಳ್ಳಬೇಕು. ಕಾವಗಳು ಶಿಕ್ಷಿಗಳು ನಾನೀಗ ಎಂದನ ಹೌದಮ್ಮ, ಹೌದು. ನೀವು ರಕ್ತದರ್ಪಣವನ್ನು ಕೊಡದೆ ಕೆಲವು ಸಮಯವಾಯಿತು, ಬೇಗನೆ ಕೊಟ್ಟು ಬಿಡ್ತೇವಮ್ಮ. ಇವತ್ತಾದರೂ ಒಂದು ಮಾಂಸದ ಆಹಾರವನ್ನು ಕೊಡ್ತಾ ಇದ್ದೀರಿ ಅಂತ ಸಂತೋಷ ಪಡ್ತೇವೆ. ಇವತ್ತು ಖಂಡಿತ ನಿಮಗೆ ಮಾಂಸದ ಆಹಾರವೇ ಕೊಡ್ತಾ ಇದ್ದೇವೆ. ಪೂಜೆಯೆಲ್ಲ ಮುಗಿದ ಬಳಿಕ ಪ್ರಸಾದಕ್ಕೆ ಒಬ್ಬೊಬ್ಬರೇ ಒಳಗೆ ಬರಲಿ, ಒಬ್ಬೊಬ್ಬರೇ ಒಳಗೆ ಬರಲಿ, ಒಬ್ಬೊಬ್ಬರೇ ಒಳಗೆ ಬರಲಿ. ಆಗಲಮ್ಮ ನಿನ್ನ ಅಪ್ಪಣೆ, ಆಗಲಮ್ಮ ನಿನ್ನ ಅಪ್ಪಣೆ. ಕಾಣದಾಗೆ ಅನುಮಾನವು ಮಿನ್ನನೈದುವ ಗುಹೆಯ ಹೊರಗಿದು ಹಿತ್ತು ಗಡೆಯ ಕಾಣುತ್ತಾರ
ನಿಮಗೆ ಪ್ರಸಾದಕ್ಕೆ ಕಳುಹಿಸಬೇಕು ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಬನ್ನಿ ಬನ್ನಿ ಬನ್ನಿ, ಪ್ರಸಾದ ಬೇಕಾ? ಎಲ್ಲರೂ ಬನ್ನಿ. ತೀರ್ಥ ಉಂಟು, ಪ್ರಸಾದ ಉಂಟು, ಬನ್ನಿ ಎಲ್ಲ ಬನ್ನಿ. ಒಬ್ಬೊಬ್ಬರೇ ಹೋಗಿ 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 ಹೋಗಿ. ಅಮ್ಮ, ಬಹಳಷ್ಟು ಮಂದಿಯನ್ನು ನಾವು ಒಳಗೆ ಕಳುಹಿಸಿದ್ದೇವೆ. ಹೋದವರು ಪ್ರಸಾದ ಹಿಡಿದು ಹಿಂದೆ ಬರಬೇಕಿತ್ತು, ಬರುವುದು ಕಾಣುವುದಿಲ್ಲ. ಏನಾಯ್ತು? ಏನು ವಿಚಿತ್ರ? ನೋಡಿ ಬರ್ತೇವೆ. ಅಯ್ಯೋ, ಏನಿದು ಆಶ್ಚರ್ಯ! ನಾವು ಪ್ರಸಾದಕ್ಕಾಗಿ ಒಬ್ಬೊಬ್ಬರನ್ನು ನಮ್ಮ ಸಂಗಡಿಗಳನ್ನು ಕಳುಹಿಸಿದ್ರೆ ಅಲ್ಲಿ ನೋಡಿದ್ರೆ ಹೇಳವಾಗಿ ಗುಹೆಯ ಆ ಬದಿಯಲ್ಲಿ ಬಿದ್ದಿದ್ದಾರೆ. ಏನು ವಿಚಿತ್ರ! ಏನು ಮಾಡೋಣ? ನೋಡಿದೆ ಉಂಟಾದ್ರೆ ಎಲ್ಲರೂ ಸತ್ತು ಬಿದ್ದಿದ್ದಾರೆ. ಹಾಗಿದ್ರೆ ಯಾರು ಪ್ರವೇಶ ಮಾಡಿರಬೇಕು? ಈ ಆಲಯದ ಬಾಗಿಲನ್ನು ಹೊಡೆದು ಒಳನುಗ್ಗೋಣ. ಗರ್ಭಗುಡಿಯ ಒಳಗೆ ಇದ್ದುಕೊಂಡು ನಮ್ಮವರನ್ನೆಲ್ಲ ಕೊಂದೆ. ನೀನು ಯಾರು? ಇಲ್ಲಿಗೆ ಯಾಕೆ ಬಂದೆ? ಏನು ಉದ್ದೇಶ ಹೇಳು. ರಾವಣನಿಗೆ ಆತ್ಮೀಯ ಸಖರು, ದುರ್ಬುದ್ಧಿ ಮಾಡುವವನಿಗೆ ಸಹಕಾರ ಕೊಡುವವರೂ ದುರ್ಬುದ್ಧಿಗಳೇ. ನಿನಗೇನಾಯ್ತು ಅದರಲ್ಲಿ? ನಮ್ಮೊಡೆಯ, ನಮ್ಮ ದೇವರು. ಯಾರು ದೇವರು? ಶ್ರೀರಾಮ ಲಕ್ಷ್ಮಣರು. ಅವ ದುರ್ಬುದ್ಧಿ ಅವ ಅಲ್ವಾ? ಅವರನ್ನು ಮಂತ್ರ ಸಮೇತ ತಂದು ಕಾಳಿಗೆ ಬಲಿ ಕೊಡುವುದಕ್ಕೆ ತಯಾರು ಮಾಡಿದ್ದೀರಲ್ಲ. ಹೌದು. ನಿಮ್ಮ ದಿನ ತೀರಿಸುವುದಕ್ಕೆ ಬಂದವ.
ಬೇಡವಿದ್ದರೆ ಬಡವನಾಗಿ ಅಹೀರ ಅವನನು ನಿನ್ನ ದೇವರು ರಾಮ ಲಕ್ಷ್ಮಣರು ಏಯ್ ಶೂರ್ಪನಕ್ಕೆ ಮೂಗನ್ನು ಕಡಿಯುವಾಗ ಅವ ದೇವನಾಗಲಿಲ್ವಾ ಮಾನವನಾಗಿದ್ದನ ಆ ಮಾನವನೇ ಮಾಡಿದ ಅಪರಾಧಕ್ಕೆ ತಕ್ಕುದಾದಂತಹ ಶಾಸ್ತಿಯನ್ನು ಮಾಡುವುದಕ್ಕೆ ರಾವಣನಿಗೆ ನಾವು ಸಹಾಯವನ್ನು ಮಾಡುವುದಕ್ಕೆ ಹೊರಟಿದೆ. ಯಾಕೆ ಮೂಗು ಕಳೆದದ್ದು ಗೊತ್ತುಂಟಾ? ಯಾಕೆ ಮೂಗಿದ್ದು ಪ್ರಯೋಜನ ಇಲ್ಲದೆ ಇದ್ದವರಿಗೆ ಮೂಗು ಯಾಕೆ ಮತ್ತೆ? ಹೌದಲ್ವಾ? ಈಗ ನಿನಗೂ ಅದೇ ಯಾವ ಹೋಮ ಧೂಮವನ್ನು ಅಗ್ರಾಣಿಸುವುದಕ್ಕೆ ಅವಳಿಗೆ ಆಗುತ್ತಿರ್ಲಿಲ್ವೋ ಅಂತಹ ಮೂಗು ಕತ್ತರಿಸಲ್ಪಟ್ಟಿತು. ಯಾವ ವೇದಘೋಷವನ್ನು ಕೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಕಿವಿಗೆ ಬಡಿಕೊಳ್ತಿದ್ಲು, ಅಂತಹ ಕಿವಿ ಕತ್ತರಿಸಲ್ಪಟ್ಟಿದೆ. ಕತ್ತರಿಸಿದೆಯಾ? ಮೂಗಿಲ್ಲದವರ ಬಗ್ಗೆ ಮಾತಾಡುವ ಮೂಗಿಲ್ಲದವನೇ ಇಲ್ಲ. ನಿನ್ನ ರಾಮ ಲಕ್ಷ್ಮಣರಿಗೆ ಬಲಿ ಕೊಡುವುದಕ್ಕಾಗಿಯೇ ಆ ಸಮಯ ಸಿದ್ಧವಾಗಿದೆ. ಮುಹೂರ್ತ ಇಷ್ಟು ಉಳಿದಿದೆ. ಅದರ ಜೊತೆಗೆ ಮಂಗನ ಮಾಂಸವನ್ನು ತಿನ್ನುವುದಕ್ಕೆ ಒಂದು ಅವಕಾಶವು ಸಿಕ್ಕಿದೆ. ಮುಹೂರ್ತದ ಹಾಗೆ ಬಲಿ ಬಲಿ. ಹೌದಾ? ಪಾತಾಳ ಲಂಕೆಯ ಪಟ್ಟವಾಯಿತು ಮಕರಿಯನ್ನು ಮಗನು ರಾಮ ಲಕ್ಷ್ಮಣರ ಮಂಚ ಸಮೇತರಿ ವೀರ ಹನುಮ ಅಲ್ಲರ ಮಕರಧ್ವಜ ಆಂಜನೇಯ, ಲೋಕದಲ್ಲಿ ಎಷ್ಟೇ ಶಕ್ತಿಯನ್ನು ಸಂಚಯನ ಮಾಡಲಿ ಅದು ಸದ್ವಿನಿಯೋಗಗೊಳ್ಳುವಲ್ಲಿ ಅದಕ್ಕೆ ಮತ್ತಷ್ಟು ಮಗದಷ್ಟು ದೈವದ ಶಕ್ತಿ ಸೇರ್ತದೆ, ಪ್ರೇರಣೆ ಸಿಗ್ತದೆ. ಅನ್ಯಾಯ ಅಹಂಕಾರಕ್ಕೆ ಯಾರಾದರೂ ಒತ್ತಾಸೆಯನ್ನು ಕೊಟ್ಟು ತಮ್ಮ ಶಕ್ತಿಯನ್ನು ವಿನಿಯೋಗಿಸಿದಲ್ಲಿ ಭಗವಂತನೇ ಆ ಸತ್ವವನ್ನು ಮುರಿಯುವುದಕ್ಕೆ ಇನ್ಯಾವುದೋ ರೂಪದಿಂದ ಪ್ರಕಟನಾಗ್ತಾನೆ. ಇಲ್ಲದೆ ಇದ್ರೆ ಕಾಡ ಕೂಡಗನಾದ ಮರದಿಂದ ಮರಕ್ಕೆ ಹಾರಿ ಮರಕಟತ್ವವನ್ನು ಪ್ರಕಟೀಕರಿಸಬಹುದಾದಂತಹ ನನ್ನಂತವ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡುವುದು ಅಂತ ಹೇಳಿದ್ರೆ ಇದೆಲ್ಲ ದೈವದ ಇಚ್ಛೆ, ದೈವದ ಪ್ರೇರಣೆ ಅಂತ ಹೇಳಬೇಕಷ್ಟೇ. ಶ್ರೀರಾಮಚಂದ್ರ ಲೋಕದಲ್ಲಿ ನಾವು ತಿಳಿಬೇಕಾದದ್ದಿಷ್ಟೇ, ವಿಶಿಷ್ಟತೆ ಎನ್ನುವುದನ್ನು ನಾವು ಹೊಂದಬೇಕು ಅಂತಾದ್ರೆ ಶಿಷ್ಟವಾದ ಬದುಕನ್ನು ನಾವು ಸಾಗಿಸಬೇಕು. ಆಗಾಗ ಮಾತ್ರ ವಿಶಿಷ್ಟತೆ ಎನ್ನುವುದು ನಮ್ಮನ್ನು ಅಲಂಕರಿಸ್ತದೆ. ಲೋಕಮುಖದಲ್ಲಿ ಇಂತಹ ಪುಣ್ಯಾಖ್ಯಾನಗಳು ಆಡುತ್ತಾ 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 ಹೋದ ಹಾಗೆ ನೋಡುತ್ತಾ ನೋಡುತ್ತಾ ಇದ್ದವರು ಇದರ ತತ್ವಪ್ರಸಾದವನ್ನು ಬದುಕಿನಲ್ಲಿ ಆಧರಿಸಿದ್ರು ಅಂತಾದ್ರೆ ಈ ಪ್ರಸಂಗಕ್ಕೆ ಸಾರ್ಥಕ್ಯ ಬಂತು ಅಂತ ಲೆಕ್ಕ. ಇಂತಹ ಪುಣ್ಯಾಖ್ಯಾನದಲ್ಲಿ ಇವನಿಗೆ ಪೀಠ ಆಗಿದೆ, ನಿನಗೆ ನೆಮ್ಮದಿ ಸಿಕ್ಕಿದೆ, ರಕ್ಕಸರು ಸತ್ತಿದ್ದಾರೆ, ಧರ್ಮಕ್ಕೆ ಜಯವಾಗಿದೆ, ಅಧರ್ಮ ಮಣ್ಣು ಕಚ್ಚಿದೆ ಎನ್ನುವಲ್ಲಿಗೆ ಪುಣ್ಯ ಕಥೆಗೆ ಮಂಗಳ ಪದ್ಯವನ್ನು ಹಾಡುವರೆ ಸಭ್ಯ ಸಭಾಸದರ ದ್ರಾಕ್ಷತೆಯಿಂದ ಸೇನೆಯ ಮಾಸರಿಗೆ ಜೋರಾರಿ
ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.